ಹರಿಪಾದೆ ಶ್ರೀ ಜಾರಂದಾಯ ಬಂಟ ದೈವಸ್ಥಾನದ ವಾರ್ಷಿಕ ನೇಮೋತ್ಸವದ ಸಭಾ ಕಾರ್ಯಕ್ರಮ ನಡೆಯಿತು. ಸಭಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ವಿದ್ವಾನ್ ಪಂಜ ಭಾಸ್ಕರ ಭಟ್, ದೈವದೇವರ ಸೇವೆ ಮಾಡುವವರನ್ನು ಗೌರವಿಸುವುದು ಅತ್ಯಗತ್ಯವಾಗಿದೆ ಎಂದರು. ಮೂಲಗೊರ್ಪಿನ ನಿಜಿಡ್ದಾತ್ರ ಇಡೀ ಜೀವನದ ಕಲ್ಪುಣ ಖರ್ಚು ವೆಚ್ಚಡು ಆಪುದು ಆಂಡಲ ಆ ಖರ್ಚು ವೆಚ್ಚಡು ಮಾತ ಧರ್ಮದೈವ ಜಾರಂದಾಯನ ಅನುಗ್ರಹದಾತ್ರ ಒದಗಿದು ಬದುದು ಅಕ್ಲು ಪ್ರತಿಭಾ ಸಂಪನ್ನೆರಾಬಡು ಚಿತ್ತಿನ ಒಂಜಿ ಮಾನಸಿಕವಾಯಿನ ಒಂಜಿ ಧರ್ಮದೈವದ ಸಹಾಯದ ಬಗ್ಗೆ ಚಿಂತನೆ ಮಲ್ಪುಣಂಚಿತ್ತಿನ ಉದ್ದೇಶಗಳು ಈ ಕಾರ್ಯಕ್ರಮ. ಇದೇ ವೇಳೆ ಗುತ್ತಿನಾರ್ ಭೋಜಶೆಟ್ಟರ ಸ್ಮರಣಾರ್ಥ ದಿನೇಶ್ ಭಂಡ್ರಿಯಾಲ್ ತಾಳಿಪಾಡಿ ಗುತ್ತು, ಬಾಲಕೃಷ್ಣ ದೇವಾಡಿಗ ಅವರನ್ನು ಸನ್ಮಾನಿಸಲಾಯಿತು. ಶಿಕ್ಷಣ ಕ್ಷೇತ್ರದ ಸಾಧಕರನ್ನು ಗೌರವಿಸಲಾಯಿತು. ದಯಾನಂದ ಶೆಟ್ಟಿ ಬಾಕಿಮಾರ್ ಗುತ್ತು, ಭಾಸ್ಕರ ಶೆಟ್ಟಿ ತಾಳಿಪಾಡಿ ಗುತ್ತು, ಶಿವಾಜಿ ಶೆಟ್ಟಿ ನಲ್ಯಗುತ್ತು, ಪ್ರವೀಣ್ ಶೆಟ್ಟಿ ಪಂಜದಗುತ್ತು, ಅಶ್ವಿನ್ ಶೇಖ ಕುಡುಂಬೂರು, ದಾಮೋದರ ಶೆಟ್ಟಿ ನಲ್ಯಗುತ್ತು, ಭುಜಂಗ ಶೆಟ್ಟಿ ನಲ್ಯಗುತ್ತು, ದಿವಾಕರ್ ಶೆಟ್ಟಿ ನಲ್ಯಗುತ್ತು, ನಲ್ಯಗುತ್ತಿ ಪ್ರಕಾಶ್ ಶೆಟ್ಟಿ, ಉಮೇಶ್ ಪಂಜಾ, ಭಾಸ್ಕರ್ ಶೆಟ್ಟಿ ಉಪಸ್ಥಿತರಿದ್ದರು. ದಿವಂಗತ ಲಚ್ಚಣಿ ಮತ್ತು ದಿವಂಗತ ನಾರಾಯಣ ಪೂಜಾರಿ ಹರಿಪಾದೆ ಭಂಡಾರಮನೆ ಸ್ಮರಣಾರ್ಥ ಮಾಧವ ಹರಿಪಾದೆ ಸಹಕಾರದಲ್ಲಿ ಪ್ರವೀಣ್ ಹಾಗೂ ವಿಕಾಸ್ ಕಾಪಿಕಾಡ್ ಅವರಿಗೆ ವೈದ್ಯಕೀಯ ಚಿಕಿತ್ಸೆಗೆ ನೆರವನ್ನ ನೀಡಲಾಯಿತು. ಇನ್ನು ಹರಿಪಾದೆ ಜಾರಂದಾಯ ಅತ್ಯಂತ ಕಾರಣಿಕದ ದೈವವಾಗಿದ್ದು ನಂಬಿದವರಿಗೆ ಇಂಬು ನೀಡುವ ದೈವವಾಗಿದೆ. ಇಲ್ಲಿನ ನೇಮೋತ್ಸವ ಸಂದರ್ಭ ಜಾರಂದಾಯನ ಪಲ್ಲಕ್ಕಿಗೆ ಆವೇಶ ಬರುತ್ತದೆ. ಸುಮಾರು 15 ಜನ ಸೇವಕರು ನಿಯಂತ್ರಣಕ್ಕೆ ಪ್ರಯತ್ನಿಸುತ್ತಾರೆ, ಆದರೂ ನಿಯಂತ್ರಣಕ್ಕೆ ಸಿಗುವುದಿಲ್ಲ. ಇಂತಹ ಕಾರಣಿಕ ಹೊಂದಿರುವ ಶ್ರೀ ಕ್ಷೇತ್ರದ ಬಗ್ಗೆ ತಿಳಿದೆ ತಮಿಳು ಚಲನಚಿತ್ರ ನಟ ವಿಶಾಲ್ ಭೇಟಿ ನೀಡಿದ್ದಾರೆ. ಅಲ್ಲದೆ ಈ ದೈವಸ್ಥಾನದಲ್ಲಿ ತುಲಾಭಾರ ಸೇವೆ ಪ್ರಾಮುಖ್ಯತೆ ಪಡೆದಿದೆ. ಭಕ್ತರು ಸಮಸ್ಯೆ ನಿವಾರಣೆಗೆ ತುಲಾಭಾರ ಸೇವೆ ನೀಡುತ್ತಿದ್ದಾರೆ. ಚಿತ್ರನಟ ವಿಶಾಲ್ ಕೂಡ ಆರೋಗ್ಯ ಸುಧಾರಿಸಿದ ಹಿನ್ನೆಲೆಯಲ್ಲಿ ತುಲಾಭಾರ ಸೇವೆ ನೀಡುವುದಾಗಿ ಹರಕೆ ಹೊತ್ತಿದ್ದು ಅದನ್ನು ತೀರಿಸಿದ್ದಾರೆ. ಜಾರಂದಾಯ ವಾರ್ಷಿಕ ನೇಮದಲ್ಲಿ ತಮಿಳು ಚಿತ್ರನಟ ವಿಶಾಲ್ ಅವರು ದೈವಕ್ಕೆ ಮಲ್ಲಿಗೆ ಹೂ ಅರ್ಪಿಸಿ ಸುಮಾರು 3 ಗಂಟೆಗಳ ಕಾಲ ಭಕ್ತಿಯಿಂದ ಜಾರಂದಾಯ ನೇಮವನ್ನ ನೋಡಿದ್ದಾರೆ. ಇತ್ತೀಚೆಗೆ ವಿಶಾಲ್ ಅವರ ಆರೋಗ್ಯದಲ್ಲಿ ಏರುಪೇರಾಗಿದ್ದು ಇದಕ್ಕಾಗಿ ದೈವಕ್ಕೆ ಪ್ರಾರ್ಥನೆ ಸಲ್ಲಿಸಿದ್ರು. ಸಂಪೂರ್ಣ ಗುಣಮುಖವಾಗಿ ಬಂದು ಶ್ರೀ ಕ್ಷೇತ್ರದಲ್ಲಿ ತುಲಾಭಾರ ಸೇವೆ ಕೊಡಲು ಅರ್ಚಕರು ಸೂಚಿಸಿದ್ದು ಇದಕ್ಕೆ ವಿಶಾಲ್ ಒಪ್ಪಿದ್ದರು. ಕಾಂತಾರ ಸಿನಿಮಾದಲ್ಲಿ ದೈವ ಹಾಗೂ ಇಲ್ಲಿನ ನೇಮೋತ್ಸವದ ಬಗ್ಗೆ ತಿಳಿದಿದ್ದೇನೆ. ಇದೀಗ ಪ್ರಥಮ ಬಾರಿಗೆ ತುಳುನಾಡಿನ ನೇಮೋತ್ಸವವನ್ನು ನೋಡುತ್ತಿದ್ದೇನೆ. ತುಂಬಾ ಖುಷಿ ನೀಡಿದೆ. ಕೊಲ್ಲೂರು ಮೂಕಾಂಬಿಕಾ ದೇವಿ ದರ್ಶನ ಪಡೆದು ಇಲ್ಲಿಗೆ ಭೇಟಿ ನೀಡಿದ್ದೇನೆ. ಬೆಳೆಯುತ್ತಿರುವ ತುಳು ಚಿತ್ರರಂಗದ ಬಗ್ಗೆಯೂ ವಿಶಾಲ್ ಮೆಚ್ಚುಗೆಯನ್ನ ಸೂಚಿಸಿದ್ರು.